ಜಗತ್ತಿನಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವ ಕೊರೋನಾ ವೈರಸ್ ನಾಡನ್ನೇ ನಡುಗಿಸುತ್ತಿದ್ದರೂ ಕರ್ನಾಟಕ ಕೇರಳ ಗಡಿ ಪ್ರದೇಶಗಳಲ್ಲಿ ಇದರ ಬಗ್ಗೆ ಕಿಂಚಿತ್ತೂ ಎಚ್ಚರವನ್ನ ಪಾಲಿಸದೇ ಇರುವುದು ಕಾಸರಗೋಡು ಜಿಲ್ಲೆಯ ಜನತೆಯಲ್ಲಿ ಆತಂಕವನ್ನ ಉಂಟುಮಾಡಿದೆ. ಗಡಿ ಪ್ರದೇಶವಾದ ತಲಪಾಡಿಯಲ್ಲಿ ಕೇರಳಕ್ಕೆ ಪ್ರವೇಶಿಸುವ ಪ್ರತಿ ವಾಹನಗಳನ್ನು ಕೇರಳ ಆರೋಗ್ಯ ಇಲಾಖೆ ಹಾಗೂ ಪೊಲೀಸರು ಜಂಟಿಯಾಗಿ ತಪಾಸಣೆ ನಡೆಸಿ ಕೊರೋನಾದ ಬಗ್ಗೆ ಏನಾದರೂ ಶಂಕೆಗಳಿದ್ರೆ ಆಸ್ಪತ್ರೆಗೆ ಸಾಗಿಸಿ ತಪಾಸಣೆ ನಡೆಸಿ ಖಚಿತಪಡಿಸಿ ಜಿಲ್ಲೆಯನ್ನ ಕೊರೋನಾ ಮುಕ್ತವನ್ನಾಗಿ ಮಾಡಲು ಹರಸಾಹಸ ಪಡುತ್ತಿದ್ದಾರೆ. ಆದರೆ ಈ ಮಧ್ಯೆ ಮಂಗಳೂರು ವಿಮಾನ ನಿಲ್ದಾಣಗಳಿಂದ ಆಗಮಿಸುವ ಯಾತ್ರಿಕರು ತಪಾಸಣೆಯ ಕೇಂದ್ರವನ್ನ ತಪ್ಪಿಸಿ ಅಡ್ಡದಾರಿಗಳನ್ನ ಹಿಡಿದು ಕುಂಜತ್ತೂರು ಮಾರ್ಗವಾಗಿ ಬಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಸೇರುತ್ತಿದ್ದಾರೆಂಬ ಮಾಹಿತಿ ಪೊಲೀಸರಿಗೆ ಲಭಿಸಿದೆ. ಇಂತಹ ವರ್ತನೆಗಳು ಜಿಲ್ಲೆಯ ಜನರನ್ನ ಭಯಭೀತರನ್ನಾಗಿಸಿದೆ. ಜಗತ್ತೇ ಎಚ್ಚೆತ್ತುಕೊಂಡು ಜಾಗೃತಿಯನ್ನ ಪಾಲಿಸ್ತಾ ಇದ್ರೆ ಗಡಿ ಪ್ರದೇಶದಲ್ಲಿ ಇನ್ನು ಯಾವುದಕ್ಕೂ ಕಡಿವಾಣವಾಗದೇ ಇರುವುದು ವಿಪರ್ಯಾಸವೆಂದೇ ಹೇಳದೆ ನಿರ್ವಾಹವಿಲ್ಲ. ಗಡಿ ಪ್ರದೇಶದಲ್ಲಿ ಗುಂಪು ಕೂಡಿ ಆಟವಾಡುವುದು ನಿತ್ಯ ದರ್ಶನವಾಗಿದೆ. ಸಮಾರಂಭಗಳಿಗೂ ಯಾವುದೇ ಕಡಿವಾಣವಿಲ್ಲ. ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸದೇ ಇದ್ರೆ ಗಡಿ ಪ್ರದೇಶದಿಂದ ಕೊರೋನಾ ಸೋಂಕು ಜಿಲ್ಲೆಗೆ ವ್ಯಾಪಿಸುವ ಸಾಧ್ಯತೆ ಇದೆ.